ಜ್ಞಾನಪೀಠ ಪುರಸ್ಕೃತ ಸಾಹಿತಿ ಡಾಕ್ಟರ್ ಕೆ ಶಿವರಾಮ ಕಾರಂತರು ನೇರ ನಡೆ ನುಡಿ ಮತ್ತು ನಿಷ್ಠುರವಾದ ವ್ಯಕ್ತಿತ್ವವನ್ನ ಮೈಗೂಡಿಸಿಕೊಂಡಿದ್ದವರು. ಇವರ ಬದುಕು, ಬರಹ ಮತ್ತು ಜೀವನ ಪ್ರೀತಿ ಮೇರು ಸದೃಶ್ಯವಾದದ್ದು. ಪುತ್ತೂರಿನ ಬಾಲವನವನ್ನ ತಮ್ಮ ಕರ್ಮ ಭೂಮಿಯಾಗಿ ಮಾಡಿಕೊಳ್ಳುವ ಮೂಲಕ ಮಕ್ಕಳ ಚಟುವಟಿಕೆ ಮತ್ತು ಸಾಹಿತ್ಯ ಸೃಷ್ಟಿಯಲ್ಲಿ ತೊಡಗುವ ಮೂಲಕ ಆದರ್ಶವನ್ನ ಮೆರೆದಿದ್ದಾರೆ ಎಂದು ಪುತ್ತೂರು ಶಾಸಕ ಸಂಜೀವ ಮಠದೂರು ಹೇಳಿದರು. ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪುತ್ತೂರು, ಡಾಕ್ಟರ್ ಶಿವರಾಮ್ ಕಾರಂತರ ಬಾಲವನ ಪುತ್ತೂರು ಸಹಾಯಕ ಕಮಿಷನರ್ ಕಚೇರಿಯ ಸಂಯುಕ್ತಾಶ್ರಯದಲ್ಲಿ ಪುತ್ತೂರಿನ ಪರ್ಲಡ್ಕದಲ್ಲಿರುವ ಡಾಕ್ಟರ್ ಕೆ ಶಿವರಾಮ್ ಕಾರಂತ ಬಾಲವನದಲ್ಲಿ ಕಾರಂತರ 117ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಕಾರಂತರ ನೆನಪು ಕೇವಲ ಪುತ್ತೂರಿನಲ್ಲಿ ಅಷ್ಟೇ ಅಲ್ಲ, ಹತ್ತೂರುಗಳಲ್ಲೂ ಚಿರಸ್ಥಾಯಿಯಾಗಿ ಉಳಿಯುವಂಥದ್ದು. ಯಾಕೆಂದರೆ ರಾಷ್ಟ್ರ ಹಿತಾಸಕ್ತಿಗಾಗಿ ಚಿಂತನೆ ನಡೆಸುತ್ತಿದ್ದ ಕಾರಂತರು ಸತ್ಯವನ್ನ ಹೇಳಲು ಯಾರಿಗೂ ಹೆದರುತ್ತಿರಲಿಲ್ಲ. ಆದ ಕಾರಣವೇ ಕಾರಂತರಿಗೆ ಕಾರಂತರೇ ಸಾಟಿಯಾಗಿದ್ದಾರೆ ಎಂದು ಹೇಳಿದ್ರು. ತಪೋಭೂಮಿ ಮತ್ತು ಕರ್ಮಭೂಮಿಯನ್ನಾಗಿ ಮಾಡಿದಂಥ ಶಿವರಾಮ್ ಕಾರಂತರ ಆ ಪುಣ್ಯ ನೆಲದಲ್ಲಿ ನಾವು ಇವತ್ತಿದ್ದೇವೆ. ಇವತ್ತು ಜಿಲ್ಲಾಧಿಕಾರಿಗಳು ಉಲ್ಲೇಖ ಮಾಡಿದರು, ಹಿರಿಯರ ಮನೆ ಮತ್ತು ಮನದಲ್ಲಿ ಕಾರಂತರು ಇದ್ದಾರೆ ಅಂತೇಳಿ. ಕಿರಿಯರ ಮನೆ ಮತ್ತು ಮನದಲ್ಲಿ ಮುಂದೆ ಕಾರಂತರು ಇರಬೇಕೆನ್ನುವಂಥ ಸಂದೇಶ ಕೊಡುವ ಕಾರ್ಯಕ್ರಮ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಇತಿಹಾಸವನ್ನು ಓದ್ತೇವೆ, ಆದರೆ ಇತಿಹಾಸವನ್ನು ಯಾರು ನಿರ್ಮಾಣ ಮಾಡ್ತೇವೆ? ನಾವೆಲ್ಲ ಬದುಕುತ್ತೇವೆ, ಆದರೆ ನಾವು ಯಾರು ಮಾನವತ್ವವನ್ನು, ಮಾನವೀಯತೆಯನ್ನು ಉಳಿಸಿಕೊಂಡಿದ್ದೇವೆ? ಆ ಎಲ್ಲದಕ್ಕೂ ಒಂದು ಆದರ್ಶ ಪ್ರಿಯರು ಡಾಕ್ಟರ್ ಶಿವರಾಮ್ ಕಾರಂತರು. ಶಿವರಾಮ್ ಕಾರಂತರ ಬದುಕೇ ಒಂದು ವೈಶಿಷ್ಟ್ಯತೆಯ ಬದುಕು, ನೇರ ದಿಟ್ಟ ನಿರಂತರ. ಇವತ್ತು ನಾವು ನೋಡುವಂಥದ್ದು ಟಿವಿಯಲ್ಲಿ, ಬಹುಶಃ ಅದನ್ನು ಸಾಕ್ಷಾತ್ಕಾರಗೊಳಿಸುವವರು ನಮ್ಮ ಶಿವರಾಮ್ ಕಾರಂತರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಅವರು ಮಾತನಾಡಿ, ಬಾಲವನದೊಳಗೆ ಪ್ರವೇಶಿಸುವಾಗಲೇ ವಿಶಿಷ್ಟ ಅನುಭವವಾಗುತ್ತದೆ. ಈ ಪರಿಸರವೇ ಕಾರಂತರು ನಡೆಸಿದ ಎಲ್ಲ ಪ್ರಯೋಗಶೀಲತೆಗೆ ಪ್ರೇರಣೆ ನೀಡಿರಬಹುದು. ಬಾಲವನದ ಅಭಿವೃದ್ಧಿಗೆ ನನ್ನ ಪೂರ್ಣ ಸಹಕಾರ ಇದೆ ಎಂದು ಹೇಳಿದ್ರು. ವರ್ಷ ಆದ್ರೆ ಕೂಡ ಇಷ್ಟು ಜನ ನಾವೆಲ್ಲ ಸೇರಿ ನಾವು ಒಂದು ಸಣ್ಣ ಒಂದು ಗ್ರೂಪ್ ಇಲ್ಲಿದ್ದೀವಿ. ಆದರೆ ನನಗೆ ಗೊತ್ತಿದೆ, ಇಡೀ ಕರ್ನಾಟಕದಲ್ಲಿ ಮಾತ್ರ ಇಲ್ಲ, ಇಡೀ ರಾಷ್ಟ್ರದಲ್ಲಿ ಇವತ್ತು ಅವರ ನೆನಪು ಮಾಡ್ತಾ ಇರೋರು ಬಹಳ ಜನ ಇದ್ದಾರೆ. ಸೊ ಹಾಗಾಗಿ ಪ್ರತಿ ಒಂದು ದಿವಸವನ್ನು ಕೂಡ ನಮ್ಮ SP ಅವರು ಒಂದು ಒಳ್ಳೆಯ ಅವರು ಒಂದು ಕನ್ನಡ ಸಾಹಿತಿಯವರು. ಸೊ ಅವರು ಯಾವಾಗಲೂ ನಾನು ಅವರ ಮನೆಗೆ ಹೋದರೆ ಅವರು ಪುಸ್ತಕಗಳು ನೋಡ್ತೀನಿ. ಸೊ ಅಲ್ಲಿ ಅವರು ಮನೆಯಲ್ಲೇ ಕಾರಂತರು ಜೀವಿತವಾಗಿದ್ದಾರೆ. ಸೊ ಅಂಥವು ಬಹಳ ವ್ಯಕ್ತಿಗಳು ಮನೆಯಲ್ಲಿ ಜೀವಿತವಾಗಿ ಇನ್ನೂ ಉಳಿದಿರುವ ಈ ಒಂದು ಮಹಾನ್ ವ್ಯಕ್ತಿಗೆ ನಾವು ಎಷ್ಟು ಅಪ್ರಿಸಿಯೇಷನ್ ಅಥವಾ ಎಷ್ಟು ಹೇಳಲಿಕ್ಕೆ ನಮಗೇನು ಅನುಭವ ಇಲ್ಲ. ಇವತ್ತು ಈ ಬಾಲವನ ಬಗ್ಗೆ ಸಾಕಷ್ಟು ವಿಷಯಗಳು ನಾವು ಇನ್ನು ಮುಂದೆ ಮಾಡಬೇಕು. ಇದು ಒಂದು ಎನ್ವೈರನ್ಮೆಂಟ್ ಆಗಿ ಈಗ ಉಳಿಸಿದ್ದೀವಿ, ಆದರೆ ಇದು ಇಟ್ ಇಸ್ ನಾಟ್ ಅಪ್ ಟು ದ ಲೆವೆಲ್ ಆಫ್ ದಿ ಪರ್ಸನ್. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೂಡು ಶುಭ ಹಾರೈಸಿದ್ರು. ಡಾಕ್ಟರ್ ಕಾರಂತರ ಪುತ್ರಿ ನೃತ್ಯಪಟು ಕ್ಷಮಾರಾವ್ ಮಾತನಾಡಿ, ಬಾಲವನದಲ್ಲಿ ಕಾರಂತರ ನೆನಪುಗಳು ಮರುಕಳಿಸುತ್ತಿವೆ ಎಂದರು. ಅವರು ಕಟ್ಟಿದ ಬಿಲ್ಡಿಂಗ್ಗಳು ಅವರ ಕರ್ಮಭೂಮಿಯನ್ನು ಉಳಿಸಿಕೊಳ್ಳುವುದು ಸಾಧ್ಯ ಆಗುತ್ತಿಲ್ವೇ? ಅದು ಯಾಕೆ ಈ ಹೆಜ್ಜೆಗಳು ಇಷ್ಟೊಂದು ಕಷ್ಟಪಡಬೇಕಾಗಿದೆ ಅಂತ ಭಾಳ ಕೆಲವು ಸಲ ಎಣಿಸಿದರೆ ಕಣ್ಣೀರು ಬರ್ತದೆ. ಇದನ್ನು ಯಾಕೆ ಜನ ಅರ್ಥ ಮಾಡಿಕೊಳ್ಬಾರ್ದು? ಇದನ್ನು ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಅಲ್ವೇ? ಕಾರಂತರು ಮಾಡದೇ ಇದ್ದ ಕೆಲಸ ಇಲ್ಲ ಕರ್ನಾಟಕಕ್ಕೆ. ಇದನ್ನೆಲ್ಲ ಉಳಿಸುವ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು. ಇದಕ್ಕೆ ನಮ್ಮ ಜನ ಸಹಾಯ ಬೇಕು, ಜನಗಳ ಸಹಾಯ ಬೇಕು. ಇದನ್ನು ಅರ್ಥ ಮಾಡಿಕೊಂಡು ಕಾರಂತರ ವಿಷನ್ ಏನಿತ್ತು, ಅವರ ದೀರ್ಘದೃಷ್ಟಿ ಏನಿತ್ತು, ಮುಂದೆ ಬರುವ ಪೀಳಿಗೆಗೆ ಇದನ್ನು ಉಳಿಸುವುದು ನಮ್ಮ ಕರ್ತವ್ಯ ಅಂತ ಹೇಳಿ. ಈ ಸಂದರ್ಭ ಪುತ್ತೂರು ತಾಲೂಕು ಪಂಚಾಯತ್ ಅಧ್ಯಕ್ಷೆ ಭವಾನಿ ಚಿದಾನಂದ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಲಮಣಿ, ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಮತ್ತು ಮುಕ್ತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ BA ವಿವೇಕ್ ರೈ, ಹಿರಿಯ ಚಿಂತಕ ಲಕ್ಷ್ಮೀಶ್ ತೋಳ್ಪಾಡಿ, ಪುತ್ತೂರು ಸಹಾಯಕ ಕಮಿಷನರ್ HK ಕೃಷ್ಣಮೂರ್ತಿ, ನಗರಸಭಾ ಸದಸ್ಯೆ ದೀಕ್ಷಾ ಪೈ, ಸವಣೂರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸವಣೂರು ಕೆ ಸೀತಾರಾಮ್ ರೈ ಉಪಸ್ಥಿತರಿದ್ದರು.
ಅನಿಶ್ ಕುಮಾರ್, ವಿ4 ನ್ಯೂಸ್ 24/7 ಪುತ್ತೂರು.